ಬೆಳ್ತಂಗಡಿ ತಾಲೂಕು ಇತ್ತೀಚೆಗೆ ತುಂಬಾನೇ ವೇಗವಾಗಿ ಬೆಳೀತಾ ಇರುವ ಪ್ರದೇಶ. ಇತ್ತೀಚಿನ ದಿನಗಳಲ್ಲಿ ಬೆಳ್ತಂಗಡಿ ತಾಲೂಕಿನಾದ್ಯಂತ ಅನೇಕ ಉದ್ಯಮಗಳು ತಲೆ ಎತ್ತಿ ನಿಂತಿದೆ. ಇದೀಗ ಬೆಳ್ತಂಗಡಿ ತಾಲೂಕಿನ ಮಡಂತ್ಯಾರಿನಲ್ಲಿ ಎಸ್ಕೆ ಪೆಟ್ರೋಲಿಯಂ ಮಾಲಾಡಿ ಮಡಂತ್ಯಾರು ಇದರ ಸಹಭಾಗಿತ್ವದಲ್ಲಿ ಆಟೋ ಎಲ್ಪಿಜಿ ಸೇಲ್ಸ್ ಉದ್ಘಾಟನೆಗೊಂಡಿತು. ಹೌದು, ಬೆಳ್ತಂಗಡಿ ತಾಲೂಕು ಎಂದಾಕ್ಷಣ ನೆನಪಿಗೆ ಬರೋದು ಇಲ್ಲಿನ ಶಿಕ್ಷಣ ವ್ಯವಸ್ಥೆ ಹಾಗೂ ಪ್ರೇಕ್ಷಣೀಯ ಸ್ಥಳಗಳು ಹಾಗೂ ಪ್ರಸಿದ್ಧ ಉದ್ಯಮಗಳು. ಇಂದು ಬೆಳ್ತಂಗಡಿ ತಾಲೂಕಿನ ಪ್ರತಿಯೊಂದು ಪ್ರದೇಶಗಳು ಕೂಡ ಅಭಿವೃದ್ಧಿ ಪಥದತ್ತ ಸಾಗುತ್ತಿದೆ. ಒಂದು ಊರು ಅಭಿವೃದ್ಧಿ ಕಾಣಬೇಕಾದ್ರೆ ಆ ಪ್ರದೇಶದ ಉದ್ಯಮಗಳು ಬೆಳವಣಿಗೆಯಾಗಬೇಕು. ಇದಕ್ಕೆ ಉತ್ತರ ಎಂಬಂತೆ ಇತ್ತೀಚೆಗೆ ಬೆಳ್ತಂಗಡಿ ತಾಲೂಕಿನ ಮಡಂತ್ಯಾರ್ನಲ್ಲಿ ಎಸ್ಕೆ ಪೆಟ್ರೋಲಿಯಂ ಮಾಲಾಡಿ ಮಡಂತ್ಯಾರು ಇವರ ಸಹಭಾಗಿತ್ವದಲ್ಲಿ ಆಟೋ ಎಲ್ಪಿಜಿ ಸೇಲ್ಸ್ ಉದ್ಘಾಟನೆಗೊಂಡಿತ್ತು. ಮಂಗಳೂರು ಹಿಂದೂಸ್ತಾನ್ ಪೆಟ್ರೋಲಿಯಂ ಅಭಿವೃದ್ಧಿ ಅಧಿಕಾರಿ ವಸಂತರಾವ್ ಅವರು ನೂತನ ಆಟೋ ಎಲ್ಪಿಜಿ ಸೇಲ್ಸ್ ಅನ್ನು ಉದ್ಘಾಟಿಸಿ ಶುಭ ಹಾರೈಸಿದ್ರು. This outlet is very well made in these beautiful surroundings. A lot of greenery is there, and auto LPG will definitely help in reducing the pollution. And on this occasion, I wish you all the best. It is not only a cleaner fuel; it is also cheaper fuel. Also, it is a win-win situation for the customers as well as for the dealer. It is a good margin for both the customers as well as the dealer. With the setting up of the outlet of auto LPG, I am sure a lot of customers will benefit. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಹಿಂದೂಸ್ತಾನ್ ಪೆಟ್ರೋಲಿಯಂನ ಹೈದರಾಬಾದ್ ಶಾಖೆಯ ಅಭಿವೃದ್ಧಿ ಅಧಿಕಾರಿ ಪಿಎನ್ ಶ್ರೀನಿವಾಸ್ ಅವರು ಮಾತನಾಡಿ, 2 ವರ್ಷಗಳ ಹಿಂದೆ ಇದೇ ವೇದಿಕೆಯಲ್ಲಿ ನಿಂತು ಮಾತನಾಡಿದ್ದೇನೆ. ಇದೀಗ ಉದ್ಯಮಿ ಉದಯ್ ಚಂದ್ರ ಇವರ ಸತತ ಪರಿಶ್ರಮದ ಫಲವಾಗಿ 2ನೇ ಸಲ ಭೇಟಿ ಕೊಟ್ಟಿದ್ದೇನೆ ಎಂದು ಹೇಳಿದ್ರು. This month is known as PCRA month, where a lot of conservation activities happens all over India to conserve the petroleum products. So Mr. Srinivas was mentioning about that. Even our Mangalore regional office also is doing a lot of activities. Now I would like to take the Saksham pledge with all of you, stating that we will conserve the petroleum products. ಇದೇ ವೇಳೆ ಎಸ್ಕೆ ಪೆಟ್ರೋಲಿಯಂ ಮಾಲಕರಾದ ಉದಯ್ ಚಂದ್ರ ಅವರು ಮಾತನಾಡಿ, 2 ವರ್ಷಗಳ ಹಿಂದೆ ಎಸ್ಕೆ ಪೆಟ್ರೋಲಿಯಂ ಉದ್ಘಾಟನೆಗೊಂಡಿತ್ತು. ನಿರಂತರ 2 ವರ್ಷಗಳ ಪರಿಶ್ರಮದ ಫಲ ಎಂಬಂತೆ ಇಂದು ಆಟೋ ಎಲ್ಪಿಜಿ ಸೇಲ್ಸ್ ಉದ್ಘಾಟನೆಗೊಂಡಿದೆ. ಡೀಸೆಲ್ ಪೆಟ್ರೋಲ್ಗಿಂತ ಆಟೋ ಎಲ್ಪಿಜಿ ಗ್ರಾಹಕರಿಗೆ ಲಾಭಕರ ಹಾಗೂ ಪರಿಸರ ಸಂರಕ್ಷಣೆಯೂ ಹೌದು. ಜನಸಾಮಾನ್ಯರ ಆರೋಗ್ಯ ಹಿತದೃಷ್ಟಿಯಿಂದಲೂ ಇದು ಅನುಕೂಲಕರ ಎಂದು ಹೇಳಿದ್ರು. ಇವತ್ತು ನಾವು ಎಸ್ಕೆ ಪೆಟ್ರೋಲಿಯಂ ಸ್ಟಾರ್ಟ್ ಮಾಡಿ 2 ವರ್ಷ ಆಗಿದೆ. ಅದರಲ್ಲಿ ಒಂದು ಆಟೋ LPG ಸೆಕ್ಷನ್ ಸೇಲ್ಸನ್ನು ನಾನು ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಆಟೋ LPG ಅನ್ನುವಂಥದ್ದು ನಮ್ಮ ಪರಿಸರಕ್ಕೆ ಒಂದು ಉತ್ತಮವಾದ, ನಮ್ಮ ಪರಿಸರವನ್ನು ಶುದ್ಧವಾಗಿರ್ತದೆ. ಇಂಗಾಲದ ಡೈಆಕ್ಸೈಡ್ ಉತ್ಪತ್ತಿಯಾಗಿ ನಮ್ಮ ಉಸಿರಾಡುವ ಗಾಳಿ ವಿಷಕಾರಿ ಆಗುವಂಥ ಪರಿಸ್ಥಿತಿ ಇದೆ. ಡೀಸೆಲ್ ಪೆಟ್ರೋಲ್ಗಿಂತ ಈ ಆಟೋ LPGನ ಉಪಯೋಗ ಮಾಡಿದರೆ ನಮ್ಮ ಲಾಭದಾಯಕ. ಉದ್ಘಾಟನಾ ಸಮಾರಂಭದಲ್ಲಿ ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಆಕರ್ಷಣೀಯವಾಗಿತ್ತು. ಈ ವೇಳೆ ಕಾರ್ಯಕ್ರಮದಲ್ಲಿ ಪ್ರಮುಖರಾದ ಹಾಜಿ ಅಬ್ದುಲ್ ಲತೀಫ್, ರಾಜಶೇಖರ್ ಶೆಟ್ಟಿ, ನಿರೂಪಕ ವಿನ್ಸೆಂಟ್ ಮೊರಾಸ್, ಪ್ರಮೀಳಾ ಉದಯ್ ಚಂದ್ರ, ಮಾಲಕರ ಮಾತೃಶ್ರೀಯವರಾದ ಕಮಲಾ, ಕೃಷ್ಣ ಪ್ರಸಾದ್, ವೆಂಕಟೇಶ್ ಪ್ರಸಾದ್, ವಿಷ್ಣುಪ್ರಿಯಾ ಮತ್ತಿತರ ಪ್ರಮುಖರು ಉಪಸ್ಥಿತರಿದ್ದರು. ಸತೀಶ್ ಕುಮಾರ್, V4 News 24/7 ಬೆಳ್ತಂಗಡಿ.